ಧರ್ಮದ ಪರವಾಗಿ ಕೆಲಸ ಮಾಡುವ ಕಾರ್ಯಕರ್ತರನ್ನೇ ಗುರಿ ಮಾಡಿದ್ದೀರಿ. ಈವರೆಗೆ 29 ಮಂದಿ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿದೆ. ನಾವು ಮಾನಸಿಕವಾಗಿ ಕುಗ್ಗಲ್ಲ. ಗಲ್ಲಿಯಲ್ಲಿ ಬಜರಂಗದ ಕಾರ್ಯಕರ್ತರು ಹರ್ಷ ಹುಟ್ಟುತ್ತಾರೆ. ದಾಳಿಗಳು ನಡೆದರೂ ಸಮರ್ಥವಾಗಿ ಎದುರಿಸುತ್ತೇವೆ. ನಾವು ಯಾವುದಕ್ಕೂ ತಯಾರಾಗಿದ್ದೇವೆ. ಇದು ವೈಯಕ್ತಿಕ ಕೇಸಲ್ಲ, ಗಾಂಜಾ ಕೇಸಲ್ಲ. ಗೊಂದಲಗಳಿಗೆ ಎಡೆ ಮಾಡಬೇಡಿ. ಕೇವಲ ಘೋಷಣೆ ಕೂಗಿದರೆ ನಂತರ ಹೋದ್ರೆ ಏನು ಪ್ರಯೋಜನ? ಇದಕ್ಕೆ ತಕ್ಕ ಉತ್ತರ ನಾವು ಕೊಟ್ಟೇ ಸಿದ್ಧ. ನಾವು ಬಜರಂಗಿಗಳು, ಎಲ್ಲವನ್ನ ಎದುರಿಸುತ್ತೇವೆ. ಪಿಎಫ್ಐ ಎಸ್ಡಿಪಿಐ ಯಾವ ಲೆಕ್ಕ? ಭಾರತೀಯರಾಗಿ ಬದುಕ್ತಾ ಇದ್ದೇವೆ. ಸಂವಿಧಾನಕ್ಕೆ ಗೌರವ ಕೊಡ್ತೇವೆ. ಹಿಜಾಬ್ ಬೇಡ ಎಂದು ಹೈಕೋರ್ಟ್ ಹೇಳಿದ್ರು ನೀವು ಕೇಳಲ್ಲ. ಹಿಂದೂ ಸಾತ್ವಿಕ ಸಮಾಜವನ್ನು ಹತ್ಯೆ ಮಾಡಲು ತರಬೇತಿ ನೀಡಿದ್ದಾರೆ ಎಂದು ಉಡುಪಿ ಜಿಲ್ಲೆಯ ಬಜರಂಗ ದಳದ ವತಿಯಿಂದ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಧರ್ಮಕ್ಕೋಸ್ಕರ ಕೆಲಸವನ್ನು ಮಾಡುವಂತಹ ಯಾವುದೇ ಮಾನಸಿಕ ಸ್ಥೈರ್ಯ ಕುಗ್ಗಿಸುವಂತ ಕೆಲಸ ನಿಮ್ಮಿಂದ ಆಗದು ಎನ್ನುವಂತ ಉತ್ತರವನ್ನ ಇವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಸೇರಿ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯಾಗಿ ಪ್ರತಿಭಟನೆಗಳು ನಡೀತಾ ಇದೆ. ಮತ್ತೆ ನನ್ನ ಹಿಂದೂ ಸಮಾಜಕ್ಕೆ ನನ್ನ ವಿನಂತಿ ಇದೆ, ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಎಲ್ಲವನ್ನ ಎದುರಿಸುವ. ಇವತ್ತು ಎಲ್ಲರೂ ಕೂಡ ಯಾವ ರೀತಿಯಾಗಿ ದೇಶವನ್ನು ಉಳಿಸಬೇಕೆನ್ನುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ವ್ಯವಸ್ಥಿತ ಷಡ್ಯಂತ್ರ ಹಿಂದಿನಿಂದ ನಡೀತಾ ಇದೆ. ಪ್ರತ್ಯೇಕವಾದ ಈ ದೇಶವನ್ನು ತುಂಡು ಮಾಡುವಂತ ಕೆಲಸ ಜಾತಿಯ ಆಧಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಕೊಂಡಿದ್ದೇವೆ. ಆದರೆ ನಾವೆಲ್ಲ ಕೂಡ ಹರ್ಷಂದಿರಾಗಿ ಈ ದೇಶದಲ್ಲಿ ಕೆಲಸವನ್ನು ಮಾಡುವಂತಹ, ಈ ಧರ್ಮಕ್ಕೋಸ್ಕರ ಕೆಲಸವನ್ನು ಮಾಡುವಂತಹ ಯಾವುದೇ ಮನಸ್ಸಿನಿಂದ ಬಂದಂತಹ ಪ್ರತಿಭಟನೆ, ಹರ್ಷನ ಸಾವಿಗೆ ನಾನಾಗಿ ಒಬ್ಬೊಬ್ಬ ಕಾರ್ಯಕರ್ತನಾಗಿ, ಒಬ್ಬೊಬ್ಬ ಹರ್ಷನಾಗಿ ನಾವು ಪ್ರತಿಭಟನೆಗಳ ಮಾಡ್ತಾ ಇದ್ದೇವೆ. ಒಬ್ಬೊಬ್ಬ ಹಿಂದೂ ಕಾರ್ಯಕರ್ತನಾಗಿ, ಒಬ್ಬೊಬ್ಬ ಬಜರಂಗಿಯಾಗಿ ನಾನು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇನೆ. ಈ ರೀತಿಯ ಕಾರ್ಯಗಳು ಮುಂದೆ ಆಗುವುದಿಲ್ಲ. ಇದಕ್ಕೆ ಬಜರಂಗ ದಳ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟೇವೆ. ವಾರ ಕಳಿಬಹುದು, ತಿಂಗಳುಗಳು ಕಳಿಬಹುದು, ಪ್ರತ್ಯುತ್ತರ ಅಂತೂ 100%. ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಇವತ್ತು ನೀವು ಆರೋಪಿಗಳನ್ನ ಬಂಧಿಸಿದ್ದೀರಿ, ತಕ್ಷಣ ಅವರನ್ನು ಗಲ್ಲಿಗೇರಿಸಬೇಕು ಅಥವಾ ಅವರನ್ನು ಎನ್ಕೌಂಟರ್ ಮಾಡಬೇಕೆನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ನೇರ ಆಗ್ರಹ.